ಹಲೋ ನಮಸ್ತೆ ಎಲ್ರಿಗೂ. ನಿಮ್ಮ ಮಕ್ಕಳ ತಲೆ ಕೂದಲು ತುಂಬ ತೆಳ್ಳಗಿದೆ, ಬೇಗ ಬೆಳೀತಾ ಇಲ್ಲ, ಗ್ರೋ ಆಗ್ತಾ ಇಲ್ಲ, ಕಪ್ಪಾಗಿ ದಪ್ಪ ಇಲ್ಲ ಅನ್ನುವಂಥ ಚಿಂತೆ ನಿಮಗಿದ್ರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಒಂದು 3 ಟಿಪ್ಸನ್ನು ಹೇಳ್ತೀನಿ. ಈ ಸಿಂಪಲ್ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು, ಮಕ್ಕಳದೆಲ್ಲ ದೊಡ್ಡವ್ರದ್ದು ಕೂಡ ತಲೆ ಕೂದಲು ತುಂಬ ದಪ್ಪ ಬರಲಿಕ್ಕೆ, ತುಂಬ ಬೇಗ ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ನಾವು ತಲೆ ಕೂದಲಿಗೆ ಕೇವಲ ಆಯಿಲ್ ಹಚ್ಚೋದ್ರಿಂದ ತಲೆ ಕೂದಲು ಉದ್ದ ಅಥವಾ ದಪ್ಪ ಬರಲ್ಲ. ಒಳಗಡೆ ನಾವು ತಗೊಳ್ಳುವಂಥ ಪೋಷಕಾಂಶಗಳು ಕೂಡ ನಮ್ಮ ತಲೆ ಕೂದಲಿನ ಗ್ರೋತಿಗೆ ತುಂಬ ಅಂತಂದರೆ ತುಂಬ ಮ್ಯಾಟರ್ ಆಗುತ್ತೆ. ಹಾಗಾದರೆ ಯಾವ ಥರ ಆಹಾರನ ನಾವು ತಿನ್ನಬೇಕು ತಲೆ ಕೂದಲು ಬೆಳಿಬೇಕು ಅಂತಂದರೆ, ಅಥವಾ ನಮ್ಮ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತಂದರೆ, ಮೊದಲನೆಯದಾಗಿ ಮೊಟ್ಟೆ. ಅಟ್ಲೀಸ್ಟ್ ಮಕ್ಕಳಿಗೆ ವಾರದಲ್ಲಿ ಒಂದು 3 ರಿಂದ 4 ಸರಿ ಬೇಯಿಸಿದ ಮೊಟ್ಟೆನ ತಿನ್ನಿಸ್ಬೇಕು, ಅಥವಾ ಆಮ್ಲೆಟ್ ಆದರೂ ಮಾಡಿ ಕೊಡಿ. ಮೊಟ್ಟೆ ತಲೆ ಕೂದಲಿನ ಗ್ರೋತಿಗೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಎರಡನೇದು ಮೊಸರು ಅಥವಾ ಹಾಲು. ಇದನ್ನ ದಿನನಿತ್ಯ ಬಳಸಬೇಕು. ಹಾಲನ್ನಾದರೂ ದಿನ ಕುಡಿಲಿಕ್ಕೆ ಕೊಡಿ, ಬಿಸಿ ಮಾಡಿ ಅವರಿಗೆ, ಅಥವಾ ಮೊಸರನ್ನ ಅನ್ನದ ಜೊತೆ ಸೇರಿಸಿ ಕೊಡೋದು ಕೂಡ ತಲೆ ಕೂದಲಿನ ಗ್ರೋತಿಗೆ ತುಂಬ ಒಳ್ಳೆಯದು. ನೀವು ಪ್ರತಿನಿತ್ಯ ಹಾಲು ಮತ್ತು ಮೊಸರನ್ನ ಮಕ್ಕಳಿಗೆ ತಿನ್ನಿಸ್ತಾ ಇದ್ರೆ ತಲೆ ಕೂದಲಿನ ಬೆಳವಣಿಗೆಗೆ ತುಂಬ ಸಹಕಾರಿ. ಮೂರನೇದು ಸೊಪ್ಪು ತರಕಾರಿಗಳು. ಸೊಪ್ಪಲ್ಲಿ ನೀವು ಪಾಲಕ್ ಮತ್ತು ಮೆಂತ್ಯ ಸೊಪ್ಪುದು ಪಲ್ಯ ಅಥವಾ ಸಬ್ಜಿ ಮಾಡಿ ಕೊಡ್ಬೋದು, ಸಾಂಬಾರು ಮಾಡಿ ಕೊಡ್ಬೋದು. ಇನ್ನೊಂದೇನು ಅಂತಂದರೆ ಆಲ್ಮಂಡ್, ಅಂದರೆ ನಿಮಗೆ ಈ ಬಾದಾಮಿ ಬರುತ್ತಲ್ವ, ಬಾದಾಮಿಯನ್ನು 2 ರಿಂದ 3 ನೀರಲ್ಲಿ ಹಾಕಿ ನೀವು ಮಕ್ಕಳಿಗೆ ಅದನ್ನ ತಿನ್ನಿಸ್ಬೋದು. 6 ವರ್ಷದ ನಂತರದ ಮಕ್ಕಳಿಗೆ ಕೂಡ ನೀವು 2 ರಿಂದ 3 ಬಾದಾಮಿಯನ್ನು ನೀರಲ್ಲಿ ಹಾಕಿ ಕೊಡ್ಬೋದು, ಏನು ತೊಂದರೆ ಆಗಲ್ಲ. ದೊಡ್ಡವರಾದರೆ ನಾವು ದಿನಕ್ಕೆ 4 ರಿಂದ 5 ಬಾದಾಮಿಯನ್ನು ನೀರಲ್ಲಿ ಹಾಕಿ ತಿನ್ಬೋದು, ನೆನೆಸ್ಬಿಟ್ಟು ಸಿಪ್ಪೆ ತೆಗೆದು ತಿನ್ನುವಂಥದ್ದು. ಬಾದಾಮಿ, ಮೊಟ್ಟೆ, ಹಾಲು, ಮೊಸರು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇದು ನಾವು ರೆಗ್ಯುಲರ್ ಆಗಿ ಹೊಟ್ಟೆ ಒಳಗಡೆ ತಿಂತಾ ಇದ್ರೆ ಇದು ಹೇರ್ ಗ್ರೋತಿಗೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ತುಂಬ ಬೇಗ ತಲೆ ಕೂದಲು ದಪ್ಪ ಉದ್ದ ಬರಲಿಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಕಪ್ಪು ಕಲರ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇಂಟೇಕ್ ಆಯಿತು, ಬರೀ ಇಂಟೇಕ್ ನಾವು ಕರೆಕ್ಟಾಗಿ ತಿಂದರೆ ಸಾಕ? ಖಂಡಿತ ಇಲ್ಲ. ನಾವು ಹೇರ್ ಕೇರನ್ನು ಕೂಡ ಮಾಡಬೇಕು. ಯಾವ ಥರ ಹೇರ್ ಕೇರ್ ಮಾಡೋದು? ತುಂಬಾ ಸಿಂಪಲ್. ವಾರದಲ್ಲಿ 2 ಸರಿ ಆಯಿಲ್ ಅಪ್ಲೈ ಮಾಡಬೇಕು. ಕೇವಲ ಎಣ್ಣೆನ ನಾವು ಹಚ್ಚಿ ಬಿಡೋದಲ್ಲ, ಸ್ವಲ್ಪ ಮಸಾಜ್ ಕೂಡ ಮಾಡಬೇಕು. ಅಟ್ಲೀಸ್ಟ್ ಒಂದು 3 ಸರಿ ನಾವು ತೆಂಗಿನೆಣ್ಣೆ ಮತ್ತು ಹರಳೆಣ್ಣೆನ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಚಿಟಿಕೆಯಷ್ಟು ಮೆಂತೆ ಪುಡಿ ಮತ್ತು ಜೀರಿಗೆ ಪುಡಿಯನ್ನು ಸೇರಿಸಿ, ಅಥವಾ ನೆಲ್ಲಿಕಾಯಿ ಪುಡಿ, ಮೆಂತೆ ಪುಡಿ ನೆಲ್ಲಿಕಾಯಿ ಪುಡಿ ಇದ್ರೂ ಓಕೆ. ಇದನ್ನ ನಾವು ಬಿಸಿ ಮಾಡಿರುವಂಥ ಹರಳೆಣ್ಣೆಗೆ ಸೇರಿಸ್ಬಿಟ್ಟು ಅದನ್ನ ಕ್ಲೀನಾಗಿ ತಲೆಗೆ ಹಚ್ಚಿಬಿಟ್ಟು ಒಂದು 5 ನಿಮಿಷ ಮಸಾಜ್ ಮಾಡಬೇಕು. ಅದಾದ ನಂತರ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿಸಬೇಕು. ಮಕ್ಕಳಿಗಾದರೆ ನಾವಾದರೂ ಕೂಡ ತಲೆ ಸ್ನಾನ ಮಾಡ್ಬೋದು. ವಾರದಲ್ಲಿ 2 ಸರಿ ಮಾಡಿದರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ತಲೆ ಕೂದಲಿನ ಬುಡ ಸ್ಟ್ರಾಂಗ್ ಆಗಿ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ. ಇದು ಮಕ್ಕಳಿರುವಾಗಿಂದಲೇ ನೀವು ಮಾಡ್ತಾ ಬಂದರೆ ನೀವು 1-2 ವರ್ಷದಲ್ಲಿ ಮಕ್ಕಳ ತಲೆ ಕೂದಲು ಸ್ಟ್ರಾಂಗ್ ಆಗೋದು, ಹೆಲ್ತಿ ಆಗೋದು, ಕಪ್ಪಾಗಿ ದಪ್ಪ ಬರೋದನ್ನು ನೋಡ್ಬೋದು. ನೀವು 1-2 ದಿನ ಮಾಡಿ 3ನೇ ದಿನ ಬಿಟ್ಟು, ಅಥವಾ 1 ತಿಂಗಳು ಮಾಡಿ 2ನೇ ತಿಂಗಳು ಬಿಡೋದು ಅಲ್ಲ. ಹೇರ್ ಕೇರ್ ಅನ್ನುವಂಥದ್ದು ನಾವು ಜೀವನ ಪರ್ಯಂತ ಮಾಡಬೇಕಾಗಿರುವಂಥದ್ದು. 1 ದಿನ 2 ದಿನ ಮಾಡಿದರೆ ಸ್ವಲ್ಪ ಮಾಡೋ ಟೈಮಲ್ಲಿ ನಮಗೆ ಒಳ್ಳೆ ಗ್ರೋತ್ ಸಿಗುತ್ತೆ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆಮೇಲೆ ನಾವು ಹೇರ್ ಕೇರ್ ಮಾಡೋದು ಅಥವಾ ಒಳ್ಳೆ ಫುಡ್ಡನ್ನು ತಿನ್ನೋದು ಬಿಟ್ಟರೆ ಮತ್ತೆ ಹೇರ್ ಫಾಲ್ ಆಗುತ್ತೆ. ಅದರಿಂದ ಚೆನ್ನಾಗಿರುವಂಥ ಕೂದಲು ಕೂಡ ಉದುರೋಗುತ್ತೆ, ಒಳ್ಳೆ ಇರುವ ಕೂದಲು ಕೂಡ ಡ್ಯಾಮೇಜ್ ಆಗುತ್ತೆ. ಅದರಿಂದ ಈ ಹೇರ್ ಕೇರ್ ಅನ್ನುವಂಥದ್ದು ಇದು ಲೈಫ್ ಲಾಂಗ್ ನಾವು ಮಾಡಬೇಕು, ರೆಗ್ಯುಲರ್ ಆಗಿ ಮಾಡಬೇಕು. ಮಕ್ಕಳಿಗೆ 1 ವರ್ಷ ನೀವು ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ 2ನೇ ವರ್ಷದಿಂದ ಮಕ್ಕಳ ಕೂದಲು ಆ ಚೇಂಜಸ್ ಇದೆಯಲ್ವ ನೀವೇ ಗಮನಿಸ್ಬೋದು. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ದೊಡ್ಡವರಿಗೆ ಕೂಡ ಅಷ್ಟೇ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ 1 ತಿಂಗಳಲ್ಲಿ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಆಗಿ ಹೊಸ ಹೇರ್ಸ್, ಅಂದರೆ ಹೊಸ ತಲೆ ಕೂದಲು ಹುಟ್ಟಿ ಬರುತ್ತೆ. ಆಟೋಮೆಟಿಕ್ ಆಗಿ ನಿಮ್ಮದು ಕೂಡ ಒಂದು 3 ತಿಂಗಳು 4 ತಿಂಗಳು ಅಥವಾ ಒಂದು 6 ತಿಂಗಳೊಳಗಡೆ ನಿಮ್ಮದು ಕೂಡ ಚೇಂಜಸ್ ಕಾಣುತ್ತೆ. ತಲೆ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ತುಂಬ ಸೂಪರಾಗಿ ಆಗೋ ಥರ ಆಗುತ್ತೆ. ಇನ್ನೊಂದು ಅದ್ಭುತವಾಗಿರುವಂಥ ತುಂಬ ಬೆಸ್ಟ್ ರಿಸಲ್ಟ್ ಸಿಗುವಂಥ ಹೇರ್ ಆಯಿಲನ್ನು ಮನೆಯಲ್ಲಿ ನೀವು ಮಾಡ್ಕೋಬಹುದು. ಇದಂತೂ ಹೇರ್ ಗ್ರೋತನ್ನು ತುಂಬ ಫಾಸ್ಟಾಗಿ ಮಾಡುತ್ತೆ, ಮತ್ತು ತುಂಬ ಹೇರ್ ದಪ್ಪ ಬರುತ್ತೆ, ಕಪ್ಪು ಬರುತ್ತಿದ್ದರಿಂದ ಈ ಹೇರ್ ಆಯಿಲನ್ನು ಹೇಗೆ ಮಾಡೋದು? ತುಂಬಾ ಸಿಂಪಲ್. ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು 1/2 ಲೀಟರ್ ತೆಂಗಿನೆಣ್ಣೆ, 1/2 ಲೀಟರ್ ಹರಳೆಣ್ಣೆ. ಆದಷ್ಟು ಪ್ಯೂರ್ ಆಗಿರುವಂಥ ತೆಂಗಿನೆಣ್ಣೆ, ಪ್ಯೂರ್ ಆಗಿರುವಂಥ ಹರಳೆಣ್ಣೆನ ಬಳಸಿ. ಅದರದ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ತೊಂದರೆ ಇಲ್ಲ. ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ಅದಕ್ಕೆ 1 ಮುಷ್ಟಿಯಷ್ಟು ಕರಿಬೇವು, ಅದಾದ ನಂತರ 2 ಚಮಚದಷ್ಟು ಮೆಂತೆನ ಗುದ್ಬಿಟ್ಟು ಹಾಕೊಳ್ಳಿ. ಅದಾದ ನಂತರ ಒಂದು 3 ರಿಂದ 4 ನೆಲ್ಲಿಕಾಯಿ ಇದ್ರೆ ಕಟ್ ಮಾಡಿಕೊಂಡು ಜಜ್ಜಿಬಿಟ್ಟು ಹಾಕೊಳ್ಳಿ. 1 ಈರುಳ್ಳಿನ ಅದರ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅಂದರೆ ಒಂದು ಬಾಣಲೆಗೆ ಹಾಕಿಬಿಟ್ಟು ಉರಿಯನ್ನು ಕಮ್ಮಿ ಇಟ್ಟು ಒಂದು 10 ರಿಂದ 15 ನಿಮಿಷ ನೀವು ಕುದಿಸಬೇಕು. ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಕ್ರಿಸ್ಪ್ ಆಗಬೇಕು, ಕರಗಬಾರ್ದು. ಎಣ್ಣೆದು ಬಣ್ಣ ಇದೆಯಲ್ವಾ, ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ನೀವು ಕುದಿಸ್ಬಿಟ್ಟು ಅದಾದ ನಂತರ ಸ್ಟವನ್ನು ಬಂದ್ ಮಾಡಿ ಅದನ್ನ ಎಣ್ಣೆನ ತಣ್ಣಗಾಗಲಿಕ್ಕೆ ಬಿಟ್ಟು ಫಿಲ್ಟರ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಿ. ಈ ಎಣ್ಣೆನ ನೀವು ಯಾವಾಗ ಬೇಕಾದರೂ ಉಪಯೋಗ ಮಾಡ್ಬೋದು, ಎಷ್ಟು ದಿನ ಬೇಕಾದರೂ ಇಡ್ಬೋದು. ನೀವು ಆವಾಗ ಬಿಸಿ ಮಾಡಿ ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ನೀವು ಮಕ್ಕಳಿಗೆ ಅಥವಾ ನೀವು ಕೂಡ ವಾರದಲ್ಲಿ 3 ಸರಿ ಎಣ್ಣೆನ ಅಪ್ಲೈ ಮಾಡ್ತೀರಾ ಅಂತಂದರೆ 1-2 ಚಮಚ ಎಣ್ಣೆನ ತಗೊಳ್ಳಿ, ಸ್ಲೈಟಾಗಿ ಅಂದರೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಇರುವಂಥ ಎಣ್ಣೆನ ನಾವು ತಲೆಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ, ಅಟ್ಲೀಸ್ಟ್ ಒಂದು 5 ನಿಮಿಷ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ತಲೆ ಕೂದಲು ಸೊಂಪಾಗಿ ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ. ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು. ಇನ್ನೂ ಫಾಸ್ಟಾಗಿ ಹೇರ್ ಗ್ರೋತ್ ಆಗಬೇಕು ಅಂತಂದರೆ ನೆಲ್ಲಿಕಾಯಿ ಬರುತ್ತಲ್ಲ, 1 ನೆಲ್ಲಿಕಾಯಿನ ಕಟ್ ಮಾಡ್ಕೊಳ್ಳಿ ತೊಳ್ಕೊಂಡು.
ಒಂದು ಲೋಟ ನೀರಿಗೆ ಹಾಕಿ ಅದಾದ ನಂತರ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಮಕ್ಕಳಿಗೆ ಕೆಲವೊಂದು ಸರಿ ಹಸಿ ನೆಲ್ಲಿಕಾಯ್ದು ಜ್ಯೂಸ್ ಕೊಟ್ಟರೆ ಕುಡಿಲಿಕ್ಕಿಲ್ಲ. ಅದರಿಂದ ಏನು ಮಾಡಿ ಅದನ್ನ ಬೇಯಿಸ್ಬಿಟ್ಟು ಅಂದರೆ ಕುದಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಗ್ರೈಂಡ್ ಮಾಡಿ ನೀವು ಜ್ಯೂಸ್ ಥರ ಮಾಡಿ ಕೊಟ್ಟರೆ ಆ ಸ್ವಲ್ಪ ಹುಳಿ ಸ್ವೀಟ್ ಫ್ಲೇವರ್ ಮಕ್ಕಳು ಇಷ್ಟಪಡ್ತಾರೆ, ಅದನ್ನ ಕುಡಿತಾರೆ. ವಾರದಲ್ಲಿ 2 ಸರಿ ಈ ಥರ ಮಾಡ್ಬೋದು. ನಾವಾದರೆ ಏನೂ ತೊಂದರೆ ಇಲ್ಲ. ನೆಲ್ಲಿಕಾಯಿ ಜ್ಯೂಸನ್ನು ಹಾಗೆಯೇ ರಾ ನೆಲ್ಲಿಕಾಯಿಯನ್ನು ಅಂದರೆ ನೀರಿಗೆ ಹಾಕಿಬಿಟ್ಟು ಜ್ಯೂಸ್ ಮಾಡಿ ವಾರದಲ್ಲಿ ಒಂದು 2 ಸರಿ ಅಥವಾ 3 ಸರಿ ಕುಡಿದ್ರೆ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಇದಿಷ್ಟನ್ನು ಮಾಡಿದರೆ ಆಟೋಮೆಟಿಕ್ಕಾಗಿ ಒಂದು 6 ಮಂತ್ಸಲ್ಲಿ ಮಕ್ಕಳಿಗೆ ಫಾಸ್ಟಾಗಿ ಹೇರ್ ಗ್ರೋತ್ ಶುರುವಾಗುತ್ತೆ. ಹೇರ್ ತುಂಬ ಚೆನ್ನಾಗಿ ಬರುತ್ತೆ. ಇದು ದೊಡ್ಡವರಿಗೂ ಮಕ್ಕಳಿಗೂ ಯಾರಿಗೆ ಬೇಕಾದ್ರೂ ಉಪಯೋಗ ಮಾಡ್ಬೋದು. ತಲೆ ಸ್ನಾನ ಮಾಡುವಾಗ ಯಾವಾಗಲೂ ಒಳ್ಳೆ ನ್ಯಾಚುರಲ್ ಮೈಲ್ಡ್ ಶಾಂಪೂನ ಉಪಯೋಗ ಮಾಡ್ಕೊಳ್ಳಿ. ನ್ಯಾಚುರಲ್ ಶಾಂಪೂದ ಲಿಂಕ್ ಬೇಕಾದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಯಾವುದೇ ಕಾರಣಕ್ಕೆ ರ್ಯಾಶ್ ಆಗಿರುವಂತಹ ಜಾಸ್ತಿ ಕೆಮಿಕಲ್ ಇರುವಂಥ ಸಲ್ಫೇಟ್ ಪ್ಯಾರಫಿನ್ ಇರುವಂಥ ಶಾಂಪೂನ ಉಪಯೋಗ ಮಾಡಬೇಡಿ. ರೆಗ್ಯುಲರ್ ಆಗಿ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮಲ್ಲಾಗುವಂಥ ಬದಲಾವಣೆ ಹೇರ್ ಗ್ರೋತ್ ಎಲ್ಲ ನಿಮಗೆ ವಿಸಿಬಲ್ ಆಗಿ ಕಾಣಲಿಕ್ಕೆ ಸಿಗುತ್ತೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ಕೂಡ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ಸ್ ಎಲ್ರಿಗೂ.